ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ರಸ್ತೆಯನ್ನ ಏಕಮುಖ ರಸ್ತೆಯನ್ನಾಗಿ ಮಾಡಿರುವುದಕ್ಕೆ ಶಿವಭಕ್ತರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನಗರದ ಮುಖ್ಯ ರಸ್ತೆಯಿಂದ ಮಹಾಲಿಂಗೇಶ್ವರ ದೇವಸ್ಥಾನದ ದ್ವಾರದ ಮೂಲಕ ಒಳಪ್ರವೇಶಿಸುವ ರಸ್ತೆಯನ್ನ ಏಕಮುಖ ರಸ್ತೆಯನ್ನಾಗಿ ಮಾಡಿರುವ ಪೊಲೀಸರ ಕ್ರಮಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಅಲ್ಲದೆ ಭಕ್ತರ ವಾಹನಗಳಿಗೆ ಮಾತ್ರವೇ ಈ ರಸ್ತೆಯಲ್ಲಿ ಅವಕಾಶ ನೀಡಬೇಕು ಎನ್ನುವ ಒತ್ತಾಯವನ್ನು ಆರಂಭಿಸಿದ್ದಾರೆ. ಪ್ರತಿ ಸೋಮವಾರದಂದು ಮುಖ್ಯ ರಸ್ತೆಯಿಂದ ದೇವಳದ ದ್ವಾರದ ಮೂಲಕ ಒಳಪ್ರವೇಶಿಸಬಹುದು, ಆದರೆ ಅದೇ ರಸ್ತೆಯಲ್ಲಿ ನಿರ್ಗಮಿಸುವಂತಿಲ್ಲ. ಬದಲಾಗಿ ನೆಲ್ಲಿಕಟ್ಟೆ ಕೊಂಬೊಟ್ಟು ಮೂಲಕ ನಿರ್ಗಮಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಸುತ್ತು ಬಳಸಿ ಮತ್ತೆ ಮುಖ್ಯ ರಸ್ತೆಗೆ ಪ್ರವೇಶಿಸಬೇಕಿದೆ. ಈ ರಸ್ತೆಯ ಜಾಗ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರಿದ್ದು, ರಸ್ತೆಯಲ್ಲಿ ಭಕ್ತರ ವಾಹನಗಳಿಗಲ್ಲದೆ ಇತರ ವಾಹನಗಳಿಗೂ ಅವಕಾಶ ನೀಡಬಾರದು. ಈ ರಸ್ತೆಯ ಮೂಲಕ ಸಂಚರಿಸುವ ವಾಹನಗಳು ದೇವರ ಬ್ರಹ್ಮರಥ ಸಾಗುವ ರಥಬೀದಿಯಲ್ಲೇ ತೆರಳುತ್ತಿದ್ದು, ಕೆಲವು ವಾಹನಗಳಲ್ಲಿ ಮೀನು ಮಾಂಸಗಳನ್ನು ಸಾಗಿಸಲಾಗುತ್ತಿದ್ದು, ಇದರಿಂದ ದೇವಸ್ಥಾನದ ಪಾವಿತ್ರತೆಗೂ ಧಕ್ಕೆಯಾಗುತ್ತದೆ ಎನ್ನುವ ಆರೋಪವು ಭಕ್ತರದ್ದು. ಈ ಕಾರಣಕ್ಕಾಗಿ ಈ ರಸ್ತೆಯಲ್ಲಿ ಭಕ್ತರ ವಾಹನಗಳನ್ನು ಹೊರತುಪಡಿಸಿ ಇತರ ವಾಹನಗಳ ಸಂಚಾರಕ್ಕೂ ನಿಷೇಧ ಹೇರಬೇಕು ಅನ್ನೋದು ಭಕ್ತರ ಆಗ್ರಹ. ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬರುವಂಥ ದಾರಿಯಲ್ಲಿ ಒನ್ ವೇ ಫಲಕವನ್ನು ಹಾಕಿರುವಂಥದ್ದು, ಇದು ಯಾರಿಗೆ ಗೊತ್ತಿಲ್ಲದಾಗೆ ನಾವು ಅದರ ಬಗ್ಗೆ ಮಾಹಿತಿಯನ್ನು ನಾವು ತಗೊಂಡಾಗ ಇವನವ್ರ ಹತ್ರ ನಾವು ಕೇಳಿದೆವು, ಈ ಫಲಕವನ್ನು ಯಾರು ಹಾಕಿದ್ದು ಅಂತೇಳಿ. ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಹೇಳಿದ್ದಾರೆ. ಅದಾದ ನಂತರ ನಾವು ನಗರಸಭೆಯ ಆಯುಕ್ತರಾದಂಥ ಮಧುಸೂದನ್ ಅವರ ಹತ್ರ ಕೂಡ ನಾವು ಇದರ ಬಗ್ಗೆ ನಾವು ಅವ್ರು ವಿಚಾರಿಸುವಾಗ ಅವರು ಕೂಡ ಹೇಳಿದರು, ನಮಗೆ ಕೂಡ ಮಾಹಿತಿ ಇಲ್ಲ ಅಂತೇಳಿ. ಯಾರಿಗೆ ಮಾಹಿತಿ ಇಲ್ಲದೆ ಆ ಒಂದು ಫಲಕವನ್ನು ಹಾಕಿರುವಂಥದ್ದು ಇದು ಕಾನೂನು ಬಾಹಿರವಾಗಿರುತ್ತದೆ. ಮತ್ತು ಇದನ್ನು ಯಾರು ಕೇಳೋರು ಇಲ್ಲ ಅಂತ ಹೇಳುವಂಥ ದೃಷ್ಟಿಯಿಂದ ಇದೊಂದು ಫಲಕವನ್ನು ಹಾಕಿದ್ದಾರೆ. ಇದರಿಂದಾಗಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ ಒನ್ ವೇ ಮಾಡಿದ್ರಿಂದ ಅಲ್ಲಿ ಕೊಂಬೆಟ್ಟಾಗಿ ಬೊಳುವರಾಗಿ ಹೋಗಬೇಕಾಗ್ತದೆ. ಈ ಕಡೆಯಿಂದ ಹೋಗೋದಾದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದಾಗಿ ಮುಖ್ಯ ಬಸ್ ಸ್ಟ್ಯಾಂಡ್ ಆಗಿ ಹೋಗಬೇಕಾಗ್ತದೆ ಹೋಗೋವರಿಗೆ. ಹೀಗೆ ಸುತ್ತಾಗಿ ಹೋಗೋದ್ರಿಂದ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳುವಂಥದ್ದು. ಮತ್ತು ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇದೆ. ಮೊದಲು ಹೇಗೆ ಮಾಡ್ತಿದ್ರು, ಟ್ರಾಫಿಕ್ ಒಂದು ಪೊಲೀಸ್ನವರನ್ನು ಅಲ್ಲಿ ನಿಯೋಜನೆ ಮಾಡ್ತಿದ್ರು. ಸೋಮವಾರದ ಹೊತ್ತಲ್ಲಿ ಒಂದು ಮಧ್ಯಾಹ್ನ ತನಕ ಮಾತ್ರ ಅಲ್ಲಿ ಸ್ವಲ್ಪ ರಶ್ ಆಗ್ತದೆ ಹೊರತು ಬಾಕಿ ಸಮಯದಲ್ಲಿ ಅಲ್ಲಿ ರಶ್ ಆಗೋದಿಲ್ಲ. ಒಂದು ಸಲ ಅಲ್ಲಿ ಪೊಲೀಸ್ನವರು ನಿಂತು ಅದಕ್ಕೆ ಬೇಕಾಗುವಂಥ ಟ್ರಾಫಿಕ್ನ ವ್ಯವಸ್ಥೆ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ತದೆ. ಅದನ್ನು ಬಿಟ್ಟು ಏಕಾಏಕಿಯಾಗಿ ಬಂದು ಯಾರಿಗೂ ತಿಳಿಸದೆ ಇವರು ಒನ್ ವೇ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಹಾಗಾದರೆ ಯಾರದು ಕೇಳುವವರು ಇಲ್ವಾ ಅಂತ ಹೇಳುವಂಥದ್ದು ಪ್ರಶ್ನೆ ಈಗ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಭಕ್ತಾದಿಗಳ ಪರವಾಗಿ ನಾವು ಹೇಳುವಂಥದ್ದು ಏನು ಅಂತ ಹೇಳಿದರೆ, ತಕ್ಷಣವಾಗಿ ಈಗ ಅದನ್ನು ಸೋಮವಾರಕ್ಕೆ ಅಂತೇಳಿ ಸೀಮಿತ ಮಾಡಿದ್ದಾರೆ. ಅದನ್ನು ಸೋಮವಾರವೂ ಬೇಡ, ಯಾವ ವಾರವೂ ಬೇಡ, ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಯಾಕೆಂತ ಹೇಳಿದರೆ ಅದು ತೆರವುಗೊಳಿಸೋ ಮುಂದಕ್ಕೆ ಅದು ದೊಡ್ಡ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ನಮ್ಮ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಏನಾದರೂ ಹಬ್ಬಗಳು ನಡೆಯುವ ಸಂದರ್ಭದಲ್ಲಿ ಟ್ಯಾಬ್ಲಗಳು ಏನಾದರೂ ಟ್ರಕ್ಗಳು ಬರುವಾಗ ಈ ಕಂಬ ಅಡ್ಡಾಗ್ತದೆ. ಇದನ್ನು ಬಿಟ್ಟು ಇವರು ಅದನ್ನು ನಡುವಲ್ಲಿ ಹಾಕಿದರೆ ಇದು ಎಲ್ರಿಗೂ ತೊಂದರೆ ಆಗ್ತದೆ ಅನ್ನುವಂಥದ್ದು. ಮತ್ತು ಅಲ್ಲಿಗೆ ಪರ್ಯಾಯ ವ್ಯವಸ್ಥೆ ಅಲ್ಲಿ ಉಂಟು. ಅಲ್ಲಿ ಟೆಲಿಫೋನ್ನವರದ್ದು ಕಂಪೌಂಡ್ ತೆಗೆದರೆ ಒಂದು ರಸ್ತೆಯನ್ನು ಅಗಲೀಕರಣ ಮಾಡಿದರೆ ಹೋಗಲಿಕ್ಕೆ ಬರಲಿಕ್ಕೆ ಬಹಳ ಅನುಕೂಲ ಆಗಿದೆ. ಯಾಕಂತ ಹೇಳಿದರೆ ಇದು ನಮ್ಮದು ಎ ಗ್ರೇಡಿದು ದೇವಸ್ಥಾನ, ಇದು ಸರ್ಕಾರದಲ್ಲಿ ಇರುವಂಥದ್ದು, ಎಂಡೋಮೆಂಟಲ್ಲಿ ಇರುವಂಥ ದೇವಸ್ಥಾನ. ಇದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಇವರು ಮಾಡಬೇಕು ಹೊರತು ಇದು ತೊಂದರೆ ಕೊಡುವುದಲ್ಲ ಯಾರಿಗೂ ಸಹ. ಈಗ ನೋಡಿ, ದೇವಸ್ಥಾನದಲ್ಲಿ ಸುತ್ತು ಬೇಲಿಲ್ಲ, ಅದನ್ನು ಇವರು ಮಾಡುವುದಿಲ್ಲ. ಆ ಸುತ್ತು ಬೇಲಿ ಇಲ್ಲದ ಕಾರಣ ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡ್ತಾರೆ. ರಾತ್ರಿ ಹೊತ್ತಲ್ಲಿ ರಾಜಕತೆಯಲ್ಲಿ ಹೋಗ್ತಿದ್ದಾರೆ. ಅದೇ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಿದೆ. ಇದನ್ನು ಯಾರಾದರೂ ಪ್ರಶ್ನೆ ಮಾಡ್ತಾರಾ? ಇಲ್ಲಿ ನಮ್ಮ ನಾಯಕರುಗಳು ಇದ್ದಾರೆ ಅಂತ ಹೇಳ್ತಾರೆ, ಹಿಂದೂ ಮುಖಂಡರಲ್ಲಿ ಯಾರೂ ಕೂಡ ಇದರ ಬಗ್ಗೆ ಯಾರು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂತ ಗೊತ್ತಿಲ್ಲ. ಹೀಗೆ ಆದರೆ ಇನ್ನು ಮುಂದಕ್ಕೆ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇದ್ದ ಡಿಪಾರ್ಟ್ಮೆಂಟ್ ಇದು ಎಲ್ಲ ವಸ್ತುಗಳನ್ನು ತಂದು ಹಾಕುವಂಥ ಪರಿಸ್ಥಿತಿ ಕೂಡ ಮುಂದಕ್ಕೆ ನಮಗೆ ಕಾಣ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮುಖ್ಯ ರಸ್ತೆಯಿಂದ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ದೇವಸ್ಥಾನದ ಜಾಗದಲ್ಲೇ ಇದ್ದು, ಆ ರಸ್ತೆಯಲ್ಲಿ ಯಾವುದೇ ಬದಲಾವಣೆಗಳನ್ನು ತರುವ ಮೊದಲು ದೇವಸ್ಥಾನದ ಗಮನಕ್ಕೆ ತರುವುದು ನಿಯಮವಾಗಿದೆ. ಆದರೆ ಪೊಲೀಸ್ ಇಲಾಖೆ ಏಕಾಏಕಿ ರಸ್ತೆಯನ್ನು ಏಕಮುಖ ಚಾಲನೆಯ ಬೋರ್ಡ್ ಅಳವಡಿಸಿರೋದು ಕಾನೂನಿನ ಉಲ್ಲಂಘನೆ ಎನ್ನುವುದು ಭಕ್ತರ ಆಕ್ರೋಶವೂ ಆಗಿದೆ. 4 ವರ್ಷಗಳ ಹಿಂದೆಯೂ ಈ ರಸ್ತೆಯಲ್ಲಿ ಏಕಮುಖ ಸಂಚಾರವನ್ನು ಜಾರಿಗೊಳಿಸಲಾಗಿತ್ತು, ಆದರೆ ಅದು ಸಫಲತೆಯನ್ನು ಕಂಡಿರಲಿಲ್ಲ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಗಡೆ ಬರುವಂಥ ಒಂದು ರಸ್ತೆಯನ್ನು ಏಕಾಏಕಿ ಪೊಲೀಸರು ಅಲ್ಲಿ ಏಕಮುಖ ರಸ್ತೆ ಅಂತೇಳಿ ಬೋರ್ಡು ಅಳವಡಿಸುವ ಮೂಲಕ
ಭಕ್ತರಿಗೆ ತುಂಬ ತೊಂದರೆಯನ್ನು ಉಂಟು ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಜಿಲ್ಲಾಧಿಕಾರಿಯ ಆದೇಶ ಇದೆ ಅಂತೇಳಿ ಇಲಾಖೆ ಹೇಳ್ತದೆ, ಆದರೆ ಜಿಲ್ಲಾಧಿಕಾರಿಯವರ ಆದೇಶ 2023ರಲ್ಲಿ ಆದರೆ ಅದನ್ನು ಇಷ್ಟರವರೆಗೆ ಯಾಕೆ ಅವರು ಪೆಂಡಿಂಗ್ ಇಟ್ಟರು ಅಂತೇಳಿ ನಮ್ಮದೊಂದು ಜಿಜ್ಞಾಸೆ. ಈ ಭಕ್ತರು ಹೆಚ್ಚಾಗಿ ಬರೋದು ಸೋಮವಾರವೇ ಇವರು ಈ ರೀತಿಯಲ್ಲಿ ನಾವು ಏಕಮುಖ ರಸ್ತೆ ಅಂತೇಳಿ ಹೇಳಿದರೆ ಜನರು ಸೋಮವಾರ ಬರದಂಥ ಪರಿಸ್ಥಿತಿಯನ್ನು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರದಂಥ ರೀತಿಯಲ್ಲಿ ನಮ್ಮ ಇಲಾಖೆ ಅಳವಡಿಸಿದೆ. ಈ ಬಗ್ಗೆ ನಾವು ಪುತ್ತೂರಿನ ನಗರಸಭೆ ಆಯುಕ್ತರಲ್ಲಿ ವಿಚಾರಿಸಲಿಕ್ಕೆ ಅವರಿಗೆ ವಿಚಾರ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ ಅಂದರೆ ಅವರಿಗೆ ಯಾವುದೇ ಬೋರ್ಡ್ ನಗರಸಭೆಯಲ್ಲಿ ಅಳವಡಿಸಬೇಕಿದ್ದರೆ ಅಲ್ಲಿ ಒಂದು ನಿರ್ಣಯ ಆಗಬೇಕು. ಆ ನಿರ್ಣಯ ಆಗಲಿಲ್ಲ, ಯಾವ ಕೌನ್ಸಿಲರಿಗೂ ಗೊತ್ತಿಲ್ಲ. ನಗರಸಭೆಯ ಆ ಭಾಗದ ಕೌನ್ಸಿಲರಲ್ಲಿ ಕೇಳಿದರೆ ಅವರಿಗೂ ಗೊತ್ತಿಲ್ಲ. ದೇವಸ್ಥಾನದ ಸಮಿತಿಯಲ್ಲಿ ಹೋಗಿ ದೇವಸ್ಥಾನದ ನಾವು ಒಳಗೆ ಅಧಿಕಾರಿಗಳನ್ನ ಕೇಳಿದರೆ ಎಲ್ಲಿ ಬೋರ್ಡ್ ಹಾಕಿದ್ದಾರೆ ಅಂತೇಳಿ ನಮ್ಮಲ್ಲಿ ಕೇಳ್ತಿದ್ದಾರೆ. ಇದು ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ನಮ್ಮ ದೇವಸ್ಥಾನದಲ್ಲಿ ಇಂಥ ರೀತಿಯ ಒಂದು ಬೋರ್ಡ್ ಅಳವಡಿಸುವಾಗ ಗೊತ್ತಿಲ್ಲ ಇದ್ದರೆ ಇಲಾಖೆಯಲ್ಲೂ ಯಾಕೆ ಇರುವುದು ಅಂತೇಳಿ ನಾವು ಕೇಳೋದು. ಅಲ್ಲಿ ಅಷ್ಟು ಸೆಕ್ಯೂರಿಟಿ ಇದ್ದಾರೆ, ಆ ಸೆಕ್ಯೂರಿಟಿ ಇರುವಾಗ ಈ ಬೋರ್ಡ್ ಅವಶ್ಯಕತೆ ಉಂಟಾ? ಅಲ್ಲ, ಇನ್ನು ಬೋರ್ಡ್ ಹಾಕಿದರೆ ಸೆಕ್ಯೂರಿಟಿ ದೇವಸ್ಥಾನಕ್ಕೆ ಬೇಕಾ ಅಂತೇಳಿ ನಾವೀಗ ಭಕ್ತರಿಗೆ ಈಗ ಒಂದು ಜಿಜ್ಞಾಸೆಯಲ್ಲಿದ್ದೇವೆ. ಈ ಕೂಡಲೇ ಆ ಒಂದು ಬೋರ್ಡನ್ನು ತೆರವುಗೊಳಿಸಬೇಕು. ಭಕ್ತರ ಅನುಕೂಲಕ್ಕಾಗಿ ಆ ಏಕಮುಖ ರಸ್ತೆ ಅಂತ ಇರುವಂಥ ಬೋರ್ಡನ್ನು ತೆಗಿಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತಿದ್ದೇನೆ.